ಗಿರೀಶ ಸುರಪೂಜಿತ ಕಾಮೈರಿನಿನ್. ಕರ್ನಾಟಕದಲ್ಲಿ ವಿಶೇಷವಾಗಿ ದೇವರ ನಾಡು ಅನ್ನುವಂಥ ಒಂದು ಪ್ರತೀತಿಯನ್ನು ಪಡೆದಿರುವಂಥದ್ದು ಈ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠದ ಒಂದು ಇತಿಹಾಸ ಇದೆ. ಮತ್ತೆ ಈ ಕ್ಷೇತ್ರವನ್ನ ಕೆ.ಜಿ. ದೇವಪಟ್ಟಣ ಅಂತಾನೆ ಇವಾಗ ಮೂಲ ದಾಖಲೆಗಳನ್ನ ಇತಿಹಾಸದೆಲ್ಲ ಕೂಡ ಕೆ.ಜಿ. ದೇವಪಟ್ಟಣ ಅಂದ್ರೆ ದೇವರ ನಾಡು ಅಂತ ಇದೆ. ಇಲ್ಲಿ ಬಸವನನ್ನ ಮತ್ತು ದೇವರನ್ನ ಆರಾಧನೆ ಮಾಡ್ಕೊಬಂದಿರುವಂಥದ್ದು ವಾಡಿಕೆ. ಈ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಎಲ್ಲ ಭಕ್ತರು ಸೇರಿ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಉಪದ್ರವಗಳ ಬಗ್ಗೆ ಪ್ರಶ್ನೆ ಇಟ್ಟಾಗ ಬಸವಣ್ಣ ಮುಂದೆ ಬಸವಣ್ಣ ಹೇಳ್ತಾರೆ, ಅಲ್ಲಿ ಯಾವುದೇ ತರ ಆ ಥರ ಉಪದ್ರವಗಳು ಆಗಿಲ್ಲ, ಮತ್ತೆ ಧರ್ಮಾಧಿಕಾರಿಗಳು ಧರ್ಮವನ್ನ ರಕ್ಷಣೆ ಮಾಡ್ಕೊಂಡೇ ಬಂದಿದ್ದಾರೆ ಹೊರತು ಎಲ್ಲೂ ಅಧರ್ಮದ ಸುಳಿವು ಆ ಧರ್ಮಸ್ಥಳದಲ್ಲಿ ಇಲ್ಲ. ಹಾಗಾಗಿ ನಾವಲ್ಲಿ ಭೇಟಿ ಕೊಡಬೇಕು ಅಂತ ಹೇಳಿ ಬಸವಣ್ಣನವರು ಒಂದು ಸೂಚನೆ ಕೊಟ್ಟಾಗ ಮಠದ ಎಲ್ಲ ಒಂದು ಶಿಷ್ಟಾಚಾರವನ್ನು ನಾವು ಅಳವಡಿಸಿ ಧರ್ಮಸ್ಥಳಕ್ಕೆ ಒಂದು ವಿಜ್ಞಾಪನ ಪತ್ರವನ್ನು ಕೊಡ್ತಾರೆ. ಆ ಪತ್ರ ಕೊಟ್ಟ ಮೇಲೆ ಅದ ವಿಜ್ಞಾಪನ ಪತ್ರವನ್ನು ಅವರು ಬಹಳ ವಿಶೇಷವಾಗಿ ಸ್ವೀಕಾರ ಮಾಡಿ ಅಲ್ಲಿಂದ ಆಜ್ಞೆ ಬಂದ ಮೇಲೆ ಭಕ್ತರ ಸಮ್ಮುಖದಲ್ಲಿ ಬಸವಣ್ಣನನ್ನ ಅಲ್ಲಿ ಕರ್ಕೊಂಬರ್ತೀವಿ. ಕರ್ಕೊಂಬಂದಾಗ ಅಲ್ಲಿ ಒಂದು ಆಡಳಿತ ವರ್ಗ ಬಸವಣ್ಣನನ್ನ ಒಂದು ಕಡೆ ಹೇಳಿ ದೇವಸ್ಥಾನದ ಮುಂಭಾಗದಲ್ಲಿ ಇಳಿಸ್ತಾರೆ. ಆದ್ರೆ ಬಸವಣ್ಣ ಅಲ್ಲಿ ನಿಂತು ಆ ಬಸ್ ಇಳಿಬೇಕಾದ್ರೆ ನಿಂತು ಒಂದು ನಿಮಿಷ ಯೋಚನೆ ಮಾಡುತ್ತೆ. ಮೊದಲು ಯೋಚನೆ ಮಾಡಾದ್ಮೇಲೆ ಅವರು ನಮಸ್ಕಾರ ಮಾಡ್ತಾರೆ. ಆದ ತಕ್ಷಣ ಅದು ಅಣ್ಣಪ್ಪ ಸ್ವಾಮಿಯ ಒಂದು ಪವಿತ್ರ ಸನ್ನಿಧಾನಕ್ಕೆ ಬಸವಣ್ಣವರು ಹೋಗ್ತಾರೆ. ಅಲ್ಲಿ ಹೋಗಿ ಒಂದು 10 ನಿಮಿಷಗಳ ಕಾಲ ಆಲೋಚನೆ ಮಾಡಿ ಅಣ್ಣಪ್ಪ ಸ್ವಾಮಿಗೆ ಅಲ್ಲಿ ಕರ್ಪೂರ ಹಚ್ಚಿ ಆಮೇಲೆ ನಮ್ಮ ಧರ್ಮಾಧಿಕಾರಿಗಳ ಗೃಹಕ್ಕೆ ಬಸವಣ್ಣ ಭೇಟಿ ಕೊಡ್ತಾರೆ. ಅಲ್ಲೂ ಬಸವಣ್ಣನವರು ಧರ್ಮಾಧಿಕಾರಿಗಳಿಗೆ ಒಂದು ಆಜ್ಞೆಯನ್ನು ಮಾಡ್ತಾರೆ. ಏನಂತ ಅಂದ್ರೆ, ಇನ್ನು ಮುಂದೆ ಏನು 13 ವರ್ಷಗಳ ಕಾಲ ನಡೆದಂತ ಅಜ್ಞಾತವಾಸವು ಸಮಸ್ಯೆಯಾಗಿ ಮುಂದೆ ರಾಜ್ಯಭಾರದಲ್ಲಿ ಇಡೀ ವಿಶ್ವವೇ ಧರ್ಮಸ್ಥಳ ಧರ್ಮವಾಗಿ ಇದೆ ಅನ್ನುವಂಥದ್ದು ಜನಮಾನದಲ್ಲಿ ಮುಂದೆ ಅದು ಕಾಲ ಸನ್ನಿಹಿತದಲ್ಲಿದೆ ಬರುತ್ತೆ. ಈ ವಿಜಯದಶಮಿ ಒಳಗಡೆ ಇದಕ್ಕೆ ಯಾವ ಕುತಂತ್ರಗಳು ಮತ್ತೊಂದು ಮಗದೊಂದು ಏನಿದೆಯೋ ಅದೆಲ್ಲ ಇಲ್ಲಿಗೆ ಸಮಾಪ್ತಿಯಾಗಿ ಮುಂದೆ ಧರ್ಮಕ್ಷೇತ್ರವು ವಿಶೇಷವಾಗಿ ಹಿಂದೆ ಹೇಗೆ ನಮ್ಮ ಪಾರಂಪರೆಯಲ್ಲಿ ಇದು ಕರ್ನಾಟಕ ರಾಜ್ಯಕ್ಕಲ್ಲ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ, ಅದೇ ರೀತಿ ನಡೆಯುತ್ತೆ ಅಂತ ಹೇಳಿ ಬಲಗಾಲನ್ನ ಅವರ ಧರ್ಮಾಧಿಕಾರಿಗಳ ಮನೆಯವರಾದಂಥ ಹೆಂಡತಿಗೆ ಒಂದು ಬಲಗಾಲನ್ನು ಕೊಟ್ಟು ಅವ್ರಿಗೂ ಆಶೀರ್ವಾದ ಮಾಡಿ ಮತ್ತೆ ಧರ್ಮಾಧಿಕಾರಿಗಳ ತಮ್ಮ ಆದಂಥವರಿಗೂ ಸುಧಾ ಯೋಚನೆ ಮಾಡದಲ್ಲೇ ಬಲಗಾಲನ್ನ ಕೊಡ್ತಾನೆ. ಅದು ವಿಶೇಷ. ಯಾಕಪ್ಪ ಇದನ್ನ ನಾವಲ್ಲಿ ಗಮನಿಸಿದಾಗ ಒಬ್ಬರಿಗೆ ಏನಾದ್ರೂ ಪಾದ ಕೊಡಬೇಕಾದ್ರೆ ಬಸವಣ್ಣ ಯೋಚನೆ ಮಾಡ್ತಾನೆ. ಆದ್ರೆ ಅವರ ಗೃಹದಲ್ಲಿ 2 ನಿಮಿಷ ಅಲ್ಲ, 1-2 ಸೆಕೆಂಡ್ ಯೋಚನೆ ಮಾಡಲಿಲ್ಲ. ಎಲ್ಲರಿಗೂ ಬಲಗಾಲನ್ನು ಕೊಟ್ಟು ಅನುಗ್ರಹ ಮಾಡಿ ಮಂಜುನಾಥ ಸ್ವಾಮಿ ದರ್ಶನ ಮಾಡಿ ಸ್ವಾಮಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದಲ್ಲೂ ಸುಧಾ ಒಂದು ಅಪ್ಪಣೆಯನ್ನು ಕೇಳ್ತಾರೆ. ಇನ್ನು ಮುಂದೆ ಯಾವುದೇ ತರ ಆಪತ್ತಿನ ಕಂಟಕಗಳು ಅಲ್ಲಿ ಬರದಂತೆ ನೀನು ನೋಡ್ಕೊಂಡು ಹೋಗ್ಬೇಕು ಅಂದಾಗ ಇಲ್ಲೂ ಸುಧಾ ಸೂಚನೆ ಮಾಡ್ತಾರೆ ಸ್ವಾಮಿ. ಆತರ ಇನ್ನು ಮುಂದೆ ಯಾವುದೂ ಆಗಲ್ಲ, ಎಲ್ಲವೂ ಸುಧಾ ಸರಿಸಮವಾಗಿ ಹಿಂದೆ ಹೇಗಿತ್ತು ಧರ್ಮಸ್ಥಳ ಅದೇ ರೀತಿ ನಡ್ಕೊಂಡು ಹೋಗುತ್ತೆ. ಕ್ಷೇತ್ರಕ್ಕೆ ಇನ್ನು ಮುಂದೆ ಯಾವಾಗಲೂ ವಿದ್ಯಾಚೌಡೇಶ್ವರಿ ಅಮ್ಮನವರ ಮತ್ತೆ ಶೃಂಗೇರಿ ಶಾರದಾ ಅಮ್ಮನವರ ಗುರುಗಳ ಅನುಗ್ರಹ ಯಾವಾಗಲೂ ಇರುತ್ತೆ ಅಂತ ಹೇಳಿ ಅವರಿಗೆ ವಿಶೇಷವಾಗಿ ಒಂದು ನಮ್ಮನ್ನ ಅಲ್ಲಿ ಕರೆಸಿ ಮತ್ತೆ ಅಲ್ಲಿ ಅವಕಾಶ ಕೊಟ್ಟು ಮತ್ತೆ ಅಲ್ಲಿ ಧರ್ಮ ಪ್ರಸಾರ ಮಾಡಲಿಕ್ಕೆ ಆ ಕ್ಷೇತ್ರದ ಧರ್ಮದರ್ಶಿಗಳು ಏನು ಒಂದು ಕಾರ್ಯಭಾರವನ್ನು ತೆಗೆದುಕೊಂಡು ಮಾಡಿದ್ರು ಅವರಿಗೆ ಒಂದು ಅನುಗ್ರಹ ಪತ್ರವನ್ನು ಕಳಿಸಿ ಅಂತ ಆಜ್ಞೆ ಆಗಿದೆ. ನಾವು ಧರ್ಮಸ್ಥಳಕ್ಕೆ ಅನುಗ್ರಹ ಪತ್ರವನ್ನು ಸಹ ಕಳಿಸ್ತಾ ಇದ್ದೇವೆ. ಧರ್ಮಸ್ಥಳಕ್ಕೆ ಬಂದ ಮೇಲೆ ಸ್ವಾಮಿ ಇಟ್ಟು 100 ಜನಕ್ಕೆ ನಿತ್ಯವೂ ಪಾಠ ಕೊಡೋದು ಮತ್ತೆ ಭಕ್ತರ ಮನೆಗೆ ಹೋಗೋದು, ಅಲ್ಲಿ ಯಾವ್ದಾದ್ರು ಒಂದು ಕಲಹದ ಮನಸ್ತಾಪಗಳಿದ್ದಾಗ ಅಲ್ಲಿ ಹೋಗಿ ಬಗೆಹರಿಸೋದು, ಮತ್ತೆ ದೇವಸ್ಥಾನದಲ್ಲಿ ಒಂದು ಊರಲ್ಲಿ 2 ಗುಂಪುಗಳಾಗಿ ಅಲ್ಲಿ ಅರ್ಚಕರು ಇಳಿದು ಹೋದಾಗ ಈ ಸ್ವಾಮಿ ಸ್ವಯಂ ಹೋಗಿ ಅರ್ಚಕರನ್ನು ನೇಮಿಸೋದು ಅದೆಲ್ಲವೂ ನಡೀತಾನೆ ಇತ್ತು. ಆದ್ರೆ ಸ್ವಾಮಿ ಇಲ್ಲಿ ಬಂದ ಮೇಲೆ ಧರ್ಮಸ್ಥಳದಿಂದ ಬಂದ ಮೇಲೆ ತನ್ನ ದೊರೆಯನ್ನ ನೋಡಿ ಬಂದ ಮೇಲೆ ಇನ್ನು ಆನಂದವಾಗಿ ಉಲ್ಲಾಸದಿಂದ ಈ ಕ್ಷೇತ್ರದಲ್ಲಿ ಸ್ವಾಮಿ ಅನುಗ್ರಹ ಇನ್ನೂ ಹೆಚ್ಚಾಗಿದೆ. ಅದು ಬಹಳ ವಿಶೇಷ. ನೋಡಿ, ಧರ್ಮಸ್ಥಳದಲ್ಲಿ ನಾವೆಲ್ಲ ಹಿಂದಿನಿಂದನೂ ಸುಧಾ ಶಾಸ್ತ್ರದಲ್ಲಿ ಪುರಾಣದಲ್ಲಿ ವಾಡಿಕೆಯಲ್ಲಿ ಬಂದಿರೋದು ಆ ಧರ್ಮಸ್ಥಳಕ್ಕೆ ಕ್ಷೇತ್ರ ಪಾಲಕನಾಗಿರೋದು ಅಣ್ಣಪ್ಪ ಸ್ವಾಮಿ. ಯಾಕೆ ಅಂದ್ರೆ ಅಣ್ಣಪ್ಪ ಸ್ವಾಮಿ ಕ್ಷೇತ್ರ ಪಾಲಕನಾಗಿದ್ದಾಗ ಸ್ವಾಮಿ ಹೋಗಿ ಅಲ್ಲ ಒಂದು ಅಪ್ಪಣೆ ತಗೋಬೇಕು ಅಣ್ಣಪ್ಪ ಸ್ವಾಮಿ ಹತ್ರ. ನಾನು ನಿನ್ನ ಕ್ಷೇತ್ರಕ್ಕೆ ಬಂದಿದ್ದೇನೆ, ನಿನ್ನ ಅನುಮತಿ ಇದೆಯಾ ನಾನು ಅಲ್ಲಿ ಹೋಗಿ ಅವ್ರಿಗೆ ಮಾತು ಕೊಡ್ಲಿಕ್ಕೆ ಅಂತ. ನಾವ್ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದಾಗ ಮೊದಲು ಕ್ಷೇತ್ರ ದೇವತೆಗಳನ್ನ ದರ್ಶನ ಮಾಡ್ತೀವಿ, ಕ್ಷೇತ್ರ ಪಾಲಕನನ್ನ ನೋಡ್ತೇವೆ. ಇವಾಗ ನೋಡಿ, ನಂಜನಗೂಡು ಶ್ರೀಕಂಠೇಶ್ವರನ ಸನ್ನಿಧಾನ ನಾವು ತಗಂತೀವಿ, ಬಹಳ ವಿಶೇಷವಾಗಿರೋ ಸನ್ನಿಧಾನ. ಅಲ್ಲಿ ಕ್ಷೇತ್ರ ಪಾಲಕ ಕಾಲಭೈರವ. ಅಲ್ಲಿ ನಾವು ನಂಜನಗೂಡಿಗೆ ಹೋದಾಗ ಕೆಲವರು ಗೊತ್ತಿರಲ್ಲ,
ಕೆಲವರು ಸ್ವಾಮಿ ದರ್ಶನ ಮಾಡ್ತಾರೆ, ಆದ್ರೆ ಗೊತ್ತಿರೋರು ಏನ್ ಮಾಡ್ತಾರೆ, ಅಲ್ಲಿ ಕಾಲಭೈರವ ಇದ್ದಾನೆ, ಅಲ್ಲಿ ಸ್ವಾಮಿ ದರ್ಶನ ಮಾಡಿ ಮತ್ತೆ ನಿಶ್ಚಿಕಂಠೇಶ್ವರ ದರ್ಶನಕ್ಕೆ ಹೋಗ್ತಾರೆ. ಅದೇ ರೀತಿ ಈ ಧರ್ಮಸ್ಥಳಕ್ಕೆ ಯಾರು ಬರ್ತಾರೋ ಅವ್ರು ಪ್ರತಿಯೊಬ್ಬರು ಮೊದಲು ಅಣ್ಣಪ್ಪನ ನಮಸ್ಕಾರ ಮಾಡಿ ಅಲ್ಲಿ ಒಂದು ಅಪ್ಪಣೆನ ತೆಗೆದುಕೊಂಡೆ ಮಂಜುನಾಥನ ಸನ್ನಿಧಾನಕ್ಕೆ ಹೋಗ್ಬೇಕು. ಅದು ನೋಡಿ ನಾವು ಮನುಷ್ಯರಾದ್ರೆ ಅರ್ಥ ಆಗತ್ತೆ, ಏನಪ್ಪಾ ನಾವು ಅಲ್ಲಿ ಹೋಗ್ಬೇಕು ಅಂತ. ಆದ್ರೆ ಬಸವಣ್ಣ ಸಾಕ್ಷಾತ್ಕಾರವಾದಂತ ದೇವರಾಗಿರೋದ್ರಿಂದ ಏನ್ ಮಾಡಿದ್ರು, ಅವರೇ ಅಲ್ಲಿ ಯಾರನ್ನೂ ನೋಡೇ ಇಲ್ಲ. ಅವರು ವಿಡಿಯೋ ಫುಟೇಜ್ಗಳಲ್ಲಿ ನೀವು ನೋಡ್ಬೋದು, ಅಲ್ಲಿ ಇಳಿದ ತಕ್ಷಣ ಯಾರೇ ಪ್ರಾರ್ಥನೆ ಮಾಡಿದ್ರು ಸುಧಾ ಅಣ್ಣಪ್ಪನ ಕಡೆ ಓಡ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಕರ್ಪೂರ ಹಚ್ಚೋದ ಮೇಲೆ ಮತ್ತೆ ನಿಧಾನವಾಗಿ ಯೋಚನೆ ಮಾಡಿ ಮತ್ತೆ ಧರ್ಮಾಧಿಕಾರಿಗಳ ಗೃಹಕ್ಕೆ ಸ್ವಾಮಿ ಭೇಟಿ ಕೊಟ್ಟು ಅಲ್ಲಿ ಅನುಗ್ರಹ ಮಾಡಿ ಆಶೀರ್ವಾದ ಮಾಡಿ ಎಲ್ಲ ಉಪದ್ರವಗಳು ದೂರ ಹೋಗುತ್ತೆ ಅಂತ ಒಂದು ಆಶೀರ್ವಾದ ಮಾಡಿ ಬಂದಿದ್ದಾರೆ. ಇಲ್ಲೂ ಸ್ವಾಮಿ ವಿಶೇಷವಾಗಿ ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಬಂದ್ಮೇಲೆ ಮತ್ತೆ ಸ್ವಾಮಿ ಚೈತನ್ಯವೂ ಜಾಸ್ತಿ ಆಗಿದೆ. ಈಗ ನೋಡಿ ಒಂದು ಬಸವಣ್ಣ ನೋಡಿ ವಿಶೇಷವಾಗಿ ನಾವು ಅವಾಗ ಏನೋ ಒಂದು ಮಾತುಕತೆ ನಡೀತಾ ಇದ್ದು, ನಾವು ಅಲ್ಲಿದ್ದು. ಆಮೇಲೆ ನಮ್ಮ ಶಿಷ್ಯರು ಹೇಳಿದ್ರು, ಸ್ವಾಮಿ ಮಂಜುನಾಥನ ದರ್ಶನ ಮಾಡಿದ ತಕ್ಷಣ ಮತ್ತೆ ಅನ್ನಪ್ರಸಾದಕ್ಕೆ ಅಂದ್ರೆ ಅನ್ನಪೂರ್ಣೇಶ್ವರಿಯ ಅನ್ನಛತ್ರಕ್ಕೆ ಹೋಗಿ ಎಲ್ಲರನ್ನು ನೋಡಿ ಬಂತು ಅಂತ. ಆದ್ರೆ ಬಸವಣ್ಣನಿಗೆ ಎಲ್ಲಾ ಕಡೆ ಏನ್ ಮಾಡ್ತಾರೆ, ಮಳೆ ಅದು ಮತ್ತೆ ಟೈಲ್ಸ್ ಅದು ಇದು ಅಂತ ಹೇಳಿದಾಗ ಒಂದು ಮ್ಯಾಟ್ ಹಾಕ್ತಾರೆ. ಆದ್ರೆ ಅನ್ನ ಪ್ರಸಾದಕ್ಕೆ ಹೋದಾಗ ಯಾವ ಮ್ಯಾಟು ಕೇಳಿಲ್ಲ. ಅಷ್ಟು ನೀರಿದ್ರು, ಅಷ್ಟು ಟೈಲ್ಸ್ ಅಷ್ಟು ಸ್ಮೂತ್ ಆಗಿದ್ರು ಅಲ್ಲಿ ಜಾರತ್ತೆ ಅನ್ನೋಂತ ಒಂದು ಮನಸ್ಸಲ್ಲಿ ಇಟ್ಕೊಳ್ಳೋದಲ್ಲ. ಆ ಕಡೆ ಎಲ್ಲ ಹೋಗಿ ಬಂದಿದ್ದಾರೆ ಅಂದ್ರೆ ಒಂದು ಪರೀಕ್ಷೆ ಮಾಡ್ಬೇಕಾಗಿತ್ತು, ಅದೆಲ್ಲ ಆಗಿದೆ. ಅಲ್ಲಿ ಸ್ವಾಮಿಗೆ ಹೇಳಿದ್ರೆ ಇದು ಧರ್ಮಕ್ಷೇತ್ರನೇ ಸತ್ಯನೇ ಹೌದು ಅಂತ ಹೇಳಿ ಸ್ವಾಮಿ ಒಂದು ಅದು ಮನಸ್ಸಿಗೆ ಹೋಗಕ್ ಆಗೋದಿಲ್ಲ. ಅಪವಿತ್ರವಾಗಿರೋ ಜಾಗಗಳಿಗೆ ಇಂಥ ಸಾಕ್ಷಾತ್ಕಾರವಾದ ನಂದೀಶ್ವರ ಎಲ್ಲೂ ಹೋಗೋಕ್ ಸಾಧ್ಯನೇ ಇಲ್ಲ. ಪವಿತ್ರತೆ ಇದ್ರೆ ಮಾತ್ರ ಆ ಕಡೆ ಭಗವಂತ ನೆಲೆಸ್ತಾನೆ, ಮತ್ತೆ ಭಗವಂತ ಹೋಗ್ತಾನೆ. ಮತ್ತೆ ಅಪವಿತ್ರ ಇದ್ರೂ ಸುಧಾ ಭಗವಂತ ಇರ್ತಾನೆ. ಆದ್ರೆ ಆ ಕ್ಷಣದಲ್ಲಿ ಒಂದೊಂದು ಉಪದ್ರವಗಳು ಬರ್ತಾವೆ, ಅದನ್ನು ಸಂಹಾರ ಮಾಡ್ಲಿಕ್ಕೆ ಈ ಅವಕಾಶಗಳು ಬೇಕಾಗುತ್ತೆ. ಈ ಬಸವಣ್ಣನಿಗೂ ಕೂಡ ಇಲ್ಲಿ ದೇವಸ್ಥಾನದ ಕಡೆಯಿಂದ ಬಹಳ ಉತ್ತಮವಾದ ಆರೈಕೆಗಳು ಮತ್ತು ಭಕ್ತಿ ಭಾವಗಳು ಸಿಕ್ಕಿವೆ. ಇವತ್ತು ನಾವು ಹೇಳ್ಬೇಕಾದ್ರೆ ಧರ್ಮಸ್ಥಳ ಅಂತ ಅಂತಿದಂಗೆನೆ ಒಬ್ಬ ಮನುಷ್ಯನ ಮನಸ್ಸು ಆನಂದ ಭರಿತವಾದಂತ ಒಂದು ಆನಂದವಾಗುತ್ತೆ. ಇವತ್ತಿನಿಂದ ಇಲ್ಲ, ಅದು ಇತಿಹಾಸದಿಂದ ಬಂದಿರೋದು ಹಾಗೆ. ಆದ್ರೆ ಇತ್ತೀಚಿನ ದಿನದಲ್ಲಿ ಈ ಒಂದು ಚಿನ್ನ ಇರುತ್ತೆ, ಆ ಚಿನ್ನಕ್ಕೆ ಒಬ್ಬರಿಗೆ ಅನುಮಾನ ಬರುತ್ತೆ, ಏನಪ್ಪಾ ಇದು ಚಿನ್ನನಾ ಇದು ಚಿನ್ನ ಅಲ್ವಾ ಅಂತ. ಆದ್ರೆ ಈ ಅನುಮಾನ ಬಂದವರು ಏನ್ ಮಾಡ್ತಾರೆ, ಆ ಚಿನ್ನವನ್ನ ತೆಗೆದುಕೊಂಡು ಚೆನ್ನಾಗಿ ಕೆಚ್ಚುತ್ತಾರೆ. ಚಿನ್ನ ಕೆಚ್ಚುತ್ತಾ ಒಳಪನ್ನ ತಗೊಳುತ್ತೆ ಹೊರತು ಒಳಪನ್ನ ಕಳ್ಕೊಳ್ಳಲ್ಲ. ಅದೇ ರೀತಿ ಎಲ್ಲೂ ಸುಧಾ ಒಂದು ಅಲ್ಪ ದೋಷಗಳು ಸುಧಾ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಲ್ಲ. ಅದು ವಿಶೇಷವಾಗಿ ಹೇಳಬೇಕು ಅಂದ್ರೆ ಧರ್ಮಾಧಿಕಾರಿಗಳಲ್ಲಂತೂ ಯಾವುದೇ ಕಾರಣಕ್ಕೂ ಅದು ಚಿನ್ನಕ್ಕಿಂತ ಬಹಳ ವಿಶೇಷವಾಗಿರೋ ಸಾನ್ನಿಧ್ಯವನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಧರ್ಮಸ್ಥಳಕ್ಕೆ ನಾವು ಬಂದಿದ್ದವು ನಮಗೆ ಬಹಳ ಆನಂದವಾಗಿದೆ. ಮತ್ತೆ ಗುರುಗಳ ಅನುಗ್ರಹವು ಸುಧಾ ಧರ್ಮಸ್ಥಳದ ಮೇಲೆ ಇರುತ್ತೆ. ಯಾವುದೇ ಕಾರಣಕ್ಕೂ ಭಕ್ತರಲ್ಲಿ ನಾವು ಹೇಳೋದೇನೆಂದ್ರೆ, ಈ ಒಂದೊಂದು ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಕುರುಕ್ಷೇತ್ರದಲ್ಲೆಲ್ಲ ನಾವು ನೋಡಿದ್ದೀವಿ. ಆದ್ರೆ ಇಲ್ಲೂ ಸತ್ಯ ಪರೀಕ್ಷೆ ಇವತ್ತು ಧರ್ಮಸ್ಥಳ ಗೆದ್ದಿದೆ. ಮುಂದೆಯೂ ಸುಧಾ ಧರ್ಮಸ್ಥಳಕ್ಕೆ ಇವತ್ತಿನ ಏನು ಭಕ್ತರು ಕೋಟಿ ಭಕ್ತರಿದಾರೋ ಅಂತ ಶತಕೋಟಿ ಭಕ್ತರು ಹೆಚ್ಚಾಗ್ತಾರೆ. ಅಲ್ಲಿ ಯಾವುದೇ ತರ ಅನುಮಾನಗಳಿಲ್ಲ. ಯಾರೂ ಸುಧಾ ಅದ್ರ ಬಗ್ಗೆ ಒಂದು ಊಹಾಪಾಯಗಳನ್ನ ಮಾಡುವಂತೆಯವರೆಗೂ ಸುಧಾ ನಾವು ಕಿವಿ ಕೊಡದಂತೆ ನಾವು ಯಾವಾಗಲೂ ಮಂಜುನಾಥನ ದರ್ಶನ ಮತ್ತೆ ಅಲ್ಲಿ ನಡೆಯುವಂತ ಅನ್ನ ಪ್ರಸಾದದ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಂಡು ಭಕ್ತರು ಆ ಸ್ಥಾನಕ್ಕೆ ಹೋದಾಗ ಅವರಿಗೆ ಶಾಂತಿ, ನೆಮ್ಮದಿ, ಆಯಸ್, ಆರೋಗ್ಯಗಳು ವೃದ್ಧಿ ಆಗುತ್ತೆ ಅಂತ ಶಾಸ್ತ್ರದಲ್ಲೇ ಇದೆ. ಹಾಗಾಗಿ ಎಲ್ಲರೂ ಅಲ್ಲಿ ಹೋಗ್ಬೇಕು, ಎಲ್ಲರೂ ದರ್ಶನ ಮಾಡಬೇಕು. ಮತ್ತೆ ನಮಗೆ ಮಾತಾಡುವಂತ ಒಂದು ಮಂಜುನಾಥ ಇದ್ರೆ ಅದು ವೀರೇಂದ್ರ ಹೆಗಡೆ ಧರ್ಮಾಧಿಕಾರಿಗಳು. ಅಲ್ಲಿ ಇಲ್ಲಿ ಮಾತಾಡಲ್ಲ ಸ್ವಾಮಿ, ಅವರ ರೂಪದಲ್ಲಿ ಮಾತಾಡ್ತಾರೆ. ಹಾಗಾಗಿ ನಾವು ಯಾವಾಗಲೂ ಆ ಕ್ಷೇತ್ರಕ್ಕೆ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ ಅಭಾರಿಯಾಗಿ ಇರುತ್ತೆ. ನಮಗೆ ಬಹಳ ಸಂತೋಷ ಆಗಿದೆ. ಅಲ್ಲಿ ಯಾವುದೇ ಥರ ಕುಂದುಕೊರತೆಗಳು ಭಕ್ತರಿಗೂ ಸುಧಾ ಇಲ್ಲ. ಸಾಕ್ಷಾತ್ಕಾರವಾದಂಥ ನಂದಿಯನ್ನು ಅವರು ಸ್ವಾಗತಿಸಿದ್ದು ನೋಡಿ ನಮಗೆ ಬಹಳ ಆನಂದ ಆಗಿದೆ.